ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ಫೇವರೇಟ್ ಅಡುಗೆಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ, ಏನಾದರೂ ಫ್ರಿಜ್ಜಲ್ಲಿ ಏನಾದರೂ ಇದ್ದರೆ ಅಥವಾ ಅಲ್ಲೇ ಏನಾದರೂ ತಂದಿದ್ದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಏನಾದರೂ ಒಂದು ರೆಸಿಪಿ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದು ದಿಢೀರು ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಸೊ ಅದು ಗೊತ್ತಿರಬೇಕಾದ್ರೆ ಯಾವ ರೀತಿ ಅಡುಗೆ ಮಾಡಬೇಕು, ಯಾವ ರೀತಿ ಅದನ್ನು ಮಾಡ್ತಾ ಹೋಗಬೇಕು ಆ್ಯಂಡ್ ಯಾವ ರೀತಿ ಅದು ಟೇಸ್ಟ್ ಕೊಡುತ್ತೆ ಎಂಬುದು ನಮ್ಗೆ ಗೊತ್ತಿರಬೇಕು. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ವೆರಿ ಸಿಂಪಲ್ ಆಗಿ ದಿಢೀರಾಗಿ ಮಾಡುವಂಥ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶ್ರೀಮತಿ ಜಯಂತಿ ಅವರು ಇದ್ದಾರೆ. ಸೊ ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಎಸ್. ಸೊ ನಮ್ಮ ಇವತ್ತಿನ ಅಡುಗೆ ಮನೆಗೆ ಒನ್ಸ್ ಅಗೇನ್ ವೆಲ್ಕಮ್ ನಿಮಗೆ. ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ, ಮೊಟ್ಟೆ ಅದು ಇದೆಲ್ಲ ಇಟ್ಟಿದ್ದೀರಾ, ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸ್. ಸೊ ಏನು ಮಾಡ್ತಾ ಇರೋದು ಹಾಗಾದ್ರೆ ಇವತ್ತು? ಮೊಟ್ಟೆ ಮಂಚೂರಿ ಮಾಡುವಂತ. ಮೊಟ್ಟೆ ಮಂಚೂರಿ, ಎಗ್ ಮಂಚೂರಿ, ಸೂಪರ್. ಸೊ ಹಾಗಾದ್ರೆ ಫಸ್ಟ್ ಇದೇ ರೆಸಿಪಿಗೆ ಹೋಗುವ, ಆಮೇಲೆ ಇನ್ನೊಂದು ರೆಸಿಪಿ ಏನಂತ ನೋಡುವ ಅಲ್ವಾ? ಸೊ ಮೊಟ್ಟೆ ಮಂಚೂರಿ. ಸೊ ಮೊಟ್ಟೆ ಎಲ್ಲ ಕಾಣ್ತಾ ಇದೆ, ಯಾವ ರೀತಿ ಮಾಡ್ಕೊಳ್ಳೋದು ಮೇಡಮ್? ಎಸ್, ಒಂದು ಸ್ಪೂನ್ ಬೇಕು ಸರ್. ಒಂದು ಅರಿಶಿನ ಪುಡಿ ತಗೊಳ್ಳಿ. ಇದು ಮೊಟ್ಟೆ ಒಡೆದು 4 ಮೊಟ್ಟೆ ಒಡೆದು ಹಾಕುವ ಅದಕ್ಕೆ. ಓಕೆ. ಸೊ ಒಂದು 5 ಮೊಟ್ಟೆ ಬೇಕಾಗುತ್ತಾ? 4 ಸಾಕು? 4 ಸಾಕು. ಓಕೆ. ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕುವ. ಓಕೆ. ಅರುಣಾದವರ ಕರಿಮೆಣಸಿನ ಹುಡಿ. ಓಕೆ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಬೇಕು. ಅರಿಶಿನ ಹುಡಿ ಬೇಕಾ? ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಉಪ್ಪು. ಸೊ ಅರಿಶಿನ ಹುಡಿ ಹಾಕ್ಲಿಯಾ? ಅರಿಶಿನ ಹುಡಿ ಹಾಕಿ. ಎಸ್. ಸೊ ಇದು ಅರುಣಾದವರ ಅರಿಶಿನ ಹುಡಿ ಸಾಕಾ? ಸಾಕು. ಸೊ ಇದು ಮೊಟ್ಟೆ ಮಂಚೂರಿ ಅಂತ ಹೇಳಿದ್ರೆ ಕೆಲವೊಮ್ಮೆ ಬೇಯಿಸಿದ ಮೊಟ್ಟೆಯಲ್ಲಿ ಮಾಡ್ತಾರೆ. ಇಲ್ಲ, ಇದು ಒಂದು ಬಟ್ಟಲ್ ತರ ಇದ್ರೆ ಅದರಲ್ಲಿ ಹಾಕಿ ಬೇಯಿಸುದು. ನಾವು ಇಡ್ಲಿ ಪಾತ್ರೆಯಲ್ಲಿ ಸಹ ಬೇಯಿಸಬಹುದು. ಓಕೆ. ಅದರ ಮೇಲೆ ಹವೆಯಲ್ಲಿ ಬೇಯಿಸಬೇಕು. ಹಬೆಯಲ್ಲಿ ಬೇಯಿಸುವಂತದ್ದು. ಯಾಕಂದ್ರೆ ನಾವು ಮೊಟ್ಟೆಯನ್ನು ಬೇಯಿಸಿ ಕೂಡ ಮಾಡಬಹುದು ಅಲ್ವಾ? ಆಕ್ಚುಲಿ ಅದೊಂದು ಬೇರೆ. ಅದು ಬೇರೆ, ಓಕೆ. ಇದು ಬೇರೆ ತರ. ಇದು ಬೇರೆ ತರ. ಇದು ಕಟ್ ಮಾಡಿ ಕ್ಯೂಬ್ ತರ ಮಾಡಬಹುದು. ಹಾ ಹಾ ಹಾ. ಇದಂದ್ರೆ ಇದು ಹಬೆಯಲ್ಲಿ ಬೇಯಿಸಿ ಆದಂದ್ರೆ ಮತ್ತೆ ಕಟ್ ಮಾಡಿ ಮಂಚೂರಿ ಮಾಡೋದು. ಓಕೆ. ಸೊ ಇದು ಹಾಗಾದ್ರೆ ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಇರೋದಲ್ವಾ? ಹಾಗಾದ್ರೆ ಕುಕ್ಕರ್ ಇಟ್ಕೊಳ್ಬಿಡೋನಲ್ಲ? ಆಯ್ತು. ಕುಕ್ಕರ್ ಮತ್ತೊಂದು. ಓಕೆ. ಸೊ ಇದು ಕುದಿಲಿಕ್ಕೆ ಇಡುವ ನೀರು ಇದರಲ್ಲಿ ಇಡ್ತೀರಾ? ಅದರಲ್ಲಿ ಹಾಕಿ. ಸರಿ. ಅಂದ್ರೆ ಹಬೆಯಲ್ಲೇ ಬೇಯಿಸಬೇಕಾಗುತ್ತಾ ಹೇಗೆ? ಹೌದು, ಹಬೆಯಲ್ಲೇ ಬೇಯಿಸಬೇಕು. ಅಂದ್ರೆ ಈ ತರ ಫ್ರೈ ಎಲ್ಲ ಮಾಡುವ ಹಾಗಿಲ್ಲ, ಅದು ಗಟ್ಟಿ ಆಗ್ತದೆ. ಮತ್ತೆ ಕಟ್ ಮಾಡಿ ನಾವು ಇದರಲ್ಲಿ ಅದ್ದಿ ಇದ್ರ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಓಕೆ ಓಕೆ. ಸರಿ ಸರಿ. ಹಾಕುವ. ಹೀಗಿದ್ರೆ ಸ್ವಲ್ಪ ದಪ್ಪ ಬರ್ತದೆ, ಅದು ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹೌದು. ಇಡುವ ಅದರಲ್ಲಿ. ಮುಚ್ಚಿ ಇಡುದು ಬೆಟರ್ ಅಲ್ವಾ? ನೀರು ಮೇಲೆ ಮುಚ್ಚಲಿ. ಓಕೆ. ಸೊ ಎಷ್ಟು ಹೊತ್ತು ಬೇಕು ಇದಕ್ಕೆ?
ಇದೊಂದು 5 ನಿಮಿಷ ಸಾಕು. 5 ನಿಮಿಷ. ಸರ್ ಅದು ಬೇಯುವ ತನಕ ನಾವು ಮಸಾಲೆ ಇದು ಕಾರ್ನ್ಫ್ಲವರ್ ಕಳಸಿ ಸರಿ ಇಡುವ. ಸರಿ ಓಕೆ ತಗೊಳ್ಳಿ. ಇದು ಕಾರ್ನ್ಫ್ಲವರ್ ಅಲ್ಲ? ಹೌದು. ಒಂದ್ಸಲ ಮೆಣಸಿನ ಪುಡಿ ಬೇಕು. ಮೆಣಸಿನ ಹುಡಿಯಾ? ಹೌದು. ಹಾಕ್ಲಿಯಾ? ಹಾಕಿ ಸಾಕಾ? ಸ್ವಲ್ಪ ಹಾಕಿ ಸಾಕು. ಅಂದರೆ ಅದಕ್ಕೆ ಸಹ ಕಾಳು ಮೆಣಸು ಹಾಕಿದ್ದೇವೆ ನಾವು. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ರೆ ಸಾಕು. ಓಕೆ. ಅದಕ್ಕೆ ಸ್ವಲ್ಪ ನೀರು ಹಾಕುವ. ನೀರಾ? ಸಾಕ್ಲಿಯಾ? ಸ್ವಲ್ಪ ಹಾಕಿ. ಎಸ್ ಮೇಡಮ್, ಹಾಗಾದ್ರೆ ಇದರದ್ದು ಇದು ಆಗಿರ್ಬೋದಾ? ಆಗಿರ್ಬೋದು ಸರ್. ಹಾಗಾದ್ರೆ ಆಫ್ ಮಾಡ್ಲಿಯಾ? ಮಾಡಿ. ಹೌದು. ಓಕೆ ಫೈನ್. ಆಗಿದೆಯಲ್ಲ? ಆಗಿದೆ. ಇದು ಹೇಗೆ ಕಟ್ ಮಾಡಬೇಕು ನಾವು. ಎಸ್. ಸೊ ನೆಕ್ಸ್ಟ್ ಮೇಡಮ್ ಹಾಗಾದ್ರೆ ನೆಕ್ಸ್ಟ್ ಇದರಲ್ಲಿ ಎಣ್ಣೆ ಇಡಿ. ಅದು ನಾನು ಇಲ್ಲಿ ಮಂಚೂರಿಗೆ ಮಸಾಲೆ ಇಡ್ತೇನೆ, ಅಲ್ಲಿ ಎಣ್ಣೆ ಅಲ್ಲಿಡುವ, ಫ್ರೈ ಇಡುವಲ್ಲ? ಮಾಡಿ. ಓಕೆ ಸರಿ. ಸೊ ಹಾಗಾದ್ರೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಕೊಳ್ಬಿಡುವ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಇದು ಈ ಸೈಡ್ ಮಂಚೂರಿಗೆ ಮಸಾಲಾಗೆ ಇಡುವಲ್ಲ? ಹೌದು. ಸೊ ಹಚ್ಲಿಯಾ ಗ್ಯಾಸ್ ಹಾಗಾದ್ರೆ? ಸೊ ಎಣ್ಣೆ ಹಾಕುವಲ್ಲ? ಎಣ್ಣೆ ಸಾಕು ಸಾಕು. ಸೊ ಮಂಚೂರಿಗೆ ನಾರ್ಮಲಿ ನಾವು ಏನೆಲ್ಲ ಹಾಕ್ತೇವೆ ಅದೇ ತರ ಹಾಕ್ತಾ ಹೋಗೋದು. ಹೌದು. ಈರುಳ್ಳಿ ತಕೊಳ್ಳಿ. ಕಾಯಿ ಮೆಣಸು ಹಾಕೋಣ. ಕಾಯಿ ಮೆಣಸು. ಓಕೆ. ಒಂದು ಟೊಮೆಟೊ ಹಾಕುವ. ಸ್ವಲ್ಪ ಗರಂ ಮಸಾಲೆ ಪೌಡ್ರ್. ಗರಂ ಮಸಾಲವಾ? ಸೊ ಇದು ಅರುಣಾದವರ ಗರಂ ಮಸಾಲ ಹುಡಿ. ಸಾಕಾ? ಸಾಕು. ಸ್ವಲ್ಪ ಚಿಲ್ಲಿ ಪೌಡ್ರ್. ಸೊ ಇದು ಚಿಲ್ಲಿ ಪೌಡರ್. ಸಾಕು. ಇದು ತುಂಬ ಫ್ರೈ ಆಗಲಿಕ್ಕಿಲ್ಲ, ಸ್ವಲ್ಪ ಹಸಿ ಹಸಿ ಇರಬೇಕು. ಓಕೆ. ಕೊತ್ತಂಬರಿ ಸೊಪ್ಪು ಹಾಕುವ. ಸ್ವಲ್ಪ ಉಪ್ಪು ಹಾಕುವ. ಓಕೆ. ಸೊ ಇದು ಮಸಾಲೆ ಇದಕ್ಕೆ ರೆಡಿ ಮಾಡಿ ಇಡೋದು ಅಲ್ವಾ? ಈಗ ಸ್ವಲ್ಪ ಕಾರ್ನ್ಫ್ಲವರ್ ಸ್ವಲ್ಪ ನೀರಲ್ಲಿ ಹಾಕಿ ಕಲಡಿಸಿ ಹಾಕಬೇಕು, ಸ್ವಲ್ಪ ದಪ್ಪ ಆಗಲಿಕ್ಕೆ. ಅದು ಸ್ವಲ್ಪ ನೀರು ಸಾಕು. ಇದು ಹಾಕುದಾ ಎಣ್ಣೆಗೆ? ಎಣ್ಣೆ ಕೂಡ ಬಿಸಿ ಆಯ್ತು. ಸ್ವಲ್ಪ ಆಫ್ ಮಾಡುದಾ? ಆಫ್ ಮಾಡಿ ಸಣ್ಣ 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 ಹಿಡಿದಾ? ಓಕೆ. ಇದು ಫ್ರೈ ಮಾಡುವ.
ಸೊ ಇದು ಹಾಗಾದ್ರೆ ಮತ್ತೆ ಫ್ರೈ ಮಾಡಿದಾಗ ಅದರ ಸೈಜ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ವಾ? ಓಕೆ, ಸಾಕು ಸರ್. ಸಾಕಲ್ಲ? ಆಫ್ ಮಾಡುದಾ? ಸೊ ಇದರಿಂದ ತೆಗೆದು ಅದಕ್ಕೆ ಶಿಫ್ಟ್ ಮಾಡುವಲ್ಲ? ಅದಕ್ಕೆ ಹಾಕು. ಸೊ ಆ ಮಸಾಲಕ್ಕೆ ಮಿಕ್ಸ್ ಮಾಡೋದಾಗತ್ತೆ. ಓಕೆ, ಬೌಲ್ ಆಯ್ತಾ? ಆಯ್ತು, ಆಫ್ ಮಾಡಿ. ಎಸ್, ಮಂಚೂರಿ, ಎಗ್ ಮಂಚೂರಿ ರೆಡಿ ಅಲ್ವಾ? ಎಸ್. ಸೊ ವೀಕ್ಷಕರೇ, ಎಗ್ ಮಂಚೂರಿ ಬೇರೆನೇ ಒಂದು ವಿಧಾನದಲ್ಲಿ ಮಾಡಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿ ಮಾಡ್ಬೋದು, ಬಟ್ ಸ್ವಲ್ಪ ಇದನ್ನು ಬೇಯಿಸುವಂತಹ ವಿಧಾನಗಳಲ್ಲೆಲ್ಲ ಸ್ವಲ್ಪ ಆಚೆ ಈಚೆ ಎಲ್ಲ ಇದೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಒಮ್ಮೆ ಈ ವಿಧಾನವನ್ನು ನೋಡ್ಕೊಂಡು ಬನ್ನಿ. ಎಗ್ ಮಂಚೂರಿ ತಯಾರಿಸುವ ವಿಧಾನ: ಮೊದಲು 4 ರಿಂದ 5 ಮೊಟ್ಟೆಯನ್ನು ಹೊಡೆದು 1 ಚಮಚ ಅರುಣ ಕರಿಮೆಣಸು ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ನಂತರ ಬಟ್ಟಲಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಕಾರ್ನ್ಫ್ಲೋರ್, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ಬೇಯಿಸಿದ ಮೊಟ್ಟೆಯನ್ನು ಚಿಕ್ಕ ತುಂಡುಗಳನ್ನು ಮಾಡಿ ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಬಳಿಕ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಅರುಣ ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಸ್ವಲ್ಪ ಬೆಂದ ನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕರಿದಿಟ್ಟ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಬೆರೆಸಿ. ಈಗ ರುಚಿಕರವಾದ ಎಗ್ ಮಂಚೂರಿ ಸವಿಯಲು ಸಿದ್ಧ. ಸೊ ಒಂದು ರೆಸಿಪಿ ರೆಡಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಏನು ಮಾಡ್ಕೊಳ್ಳೋದು ನನಗಂತೂ ಏನು ಐಡಿಯಾ ಇಲ್ಲ, ಬಟ್ ಸ್ವಲ್ಪ ಹೊತ್ತಲ್ಲೇ ಹೇಳ್ತೇವೆ ಆಫ್ಟರ್ ದ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾಗೆಯೇ ಅರುಣ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನೆಕ್ಸ್ಟ್ ಇನ್ನೊಂದು ರೆಸಿಪಿ, ಒಂದು ಪದಾರ್ಥ ಮಾಡ್ತಾ ಇದ್ದಾರೆ. ಸೊ ಯಾವುದರ ಪದಾರ್ಥ, ಹೇಗೆ ಮಾಡ್ಕೊಳ್ಳೋದು, ಬನ್ನಿ ನೋಡ್ಕೊಂಡು ಬರೋಣ. ಎಸ್ ಮೇಡಮ್, ಸೊ ನೆಕ್ಸ್ಟ್ ಒಂದು ಪದಾರ್ಥ ಅಂತ ಕಾಣ್ತಾ ಇದೆ. ಸೊ ಏನು ಮಾಡ್ತಾ ಇರೋದು ಈಗ ನೀವು? ಕೋಕಮ್ ಸಾರು ಮಾಡಿ. ಕೋಕಮ್ ಸಾರು. ಕೋಕಮ್ ಅಂತ ಹೇಳಿದ್ರೆ ಅದು ಪುನರ್ಪುಳಿ ಅಂತ ಹೇಳಿದ್ದಾರೆ. ಪುನರ್ಪುಳಿ, ಹೌದು ಹೌದು ಹೌದು. ಅದರದ್ದು ಸಿಪ್ಪೆ, ಸಿಪ್ಪೆಯಲ್ಲಿ ಮಾಡುವಂಥದ್ದಾ? ಅದು ಒಣಗಿಸಿಡ್ತಾರೆ, ಹಾಂ. ಅದರಲ್ಲಿ ಸಾರು ಮಾಡೋದು. ಸೊ ಸಿಪ್ಪೆಯಲ್ಲಿ ಒಣಗಿಸಿ ಆಡಂತ ಅದರಲ್ಲಿ ಸಾರು ಹಾಕಿರ್ಬೇಕು. ಹಾಂ, ಸ್ವಲ್ಪ ಇದು ಮಾಡಿ ಹಿಸುಕಿ ಇದು ಮಾಡಿ. ಹಾಂ. ಸೊ ಹಾಗಾದ್ರೆ ಈ ಪುನರ್ಪುಳಿ ಅಂತ ನಾವೇನು ಹೇಳ್ತೇವೆ, ಅದು ಕೋಕಮ್ ಇದ್ದು ಸಿಪ್ಪೆಯನ್ನು ಒಣಗಿಸಿ ಅದನ್ನು ನೀರಲ್ಲಿ ಹಾಕಿ ಆ ನೀರಲ್ಲಿ ಸಾರು ಮಾಡೋದು. ಓಕೆ ಮೇಡಮ್, ಸ್ಟಾರ್ಟ್ ಮಾಡುವ. ಒಂದು ಬಣ್ಣಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆಯಾ? ಒಗ್ಗರಣೆ ಹಾಕುವಷ್ಟು. ಇನ್ನೊಂದು ಸ್ವಲ್ಪ ಸಾಕಲ್ಲ? ಬೆಳ್ಳುಳ್ಳಿ ಹಾಕುವ. ಬೆಳ್ಳುಳ್ಳಿ, ಓಕೆ. ಜಜ್ಜಿಯಾ? ಜಜ್ಜಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ತೇನೆ ಸೈಡ್. ಓಕೆ, ಸಾಸಿವೆ. ಇದು ಪಿತ್ತಕ್ಕೆಲ್ಲ ಒಳ್ಳೇದು ಸಾರು. ಹೌದು, ಆಕ್ಚುಲಿ ಪುನರ್ಪುಳಿ ಜ್ಯೂಸ್ ಅಂತ ಬರುತ್ತೆ ಅಲ್ವಾ? ಸೊ ಇವನ್ ಅದು ಈ ತರ ತಿನ್ಲಿಕ್ಕೂ ಫ್ರೂಟ್ ತುಂಬಾ ಹುಳಿಯಾಗಿ ಚೆನ್ನಾಗಿರುತ್ತೆ. ಹೌದು, ಅದರ ಒಳಗಿದ್ದು ಬೀಜ ತಿನ್ಲಿಕ್ಕೆ ಆಗ್ತದೆ. ಮತ್ತೆ ಅದು ಸಿಪ್ಪೆ ಸಾಂಬಾರು, ಸಾರು, ಹಾ, ಅದೆಲ್ಲ ಮಾಡ್ತಾರೆ. ತುಂಬಾ ಒಳ್ಳೇದಲ್ವಾ ಅದು? ಜ್ಯೂಸ್ ಎಲ್ಲ ಮಾಡ್ತಾರೆ. ಜ್ಯೂಸ್ ಮಾಡ್ತಾರೆ, ಹೌದು. ಈ ಬೇಸಿಕ್ ಕಾಲದಲ್ಲಿ ಅದರ ಜ್ಯೂಸ್ ಮಾಡಿ ಮಣ್ಣಿನ ಮಡಿಕೆಯಲ್ಲಿ ಇಡ್ತಾರೆ.
ಹೀಗೆ ರಾತ್ರಿ ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರು ಸಹ ಪಿತ್ತಕ್ಕೆಲ್ಲ ಒಳ್ಳೆಯದು. ಓಕೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಜೀರಿಗೆ. ಓಕೆ, ಕರಿಬೇವು. ಕರಿಬೇವು. ಸೊ ಒಂಥರ ಒಗ್ಗರಣೆ ತರ ಹಾಕೋದು. ಒಗ್ಗರಣೆ ಹಾಕಿ ಅದು ಹಾಕೋದು. ಓಕೆ, ಈಗ ಇದು ಅದರ ಸಿಪ್ಪೆಯ ನೀರು. ಹೌದು. ಓಕೆ, ಕೋಕಮ್ ಇದ್ರ ಸಿಪ್ಪೆ ನೀರು. ನೀರಲ್ಲಿ ಹಾಕಿ ಇಟ್ಟು ಅದು ಸ್ವಲ್ಪ ಎಷ್ಟು ಹೊತ್ತು ನೆನೆಸಿಡ್ಬೇಕಾಗತ್ತೆ ಇದು ಈ ತರ ಬರಬೇಕಾದ್ರೆ? ಒಂದು 2 ಗಂಟೆ 2 ಗಂಟೆ. ಓಕೆ, ಸ್ವಲ್ಪ ಉಪ್ಪು ಹಾಕುವ. ಸೊ ಇದು ಅದರ ನೀರಲ್ಲಿ ಒಂಥರ ತಿಳಿ ಸಾರು ತರ ಆಗುತ್ತಾ ಅಂತ ಅಲ್ವಾ? ಸ್ವಲ್ಪ ಬೆಲ್ಲ. ಬೆಲ್ಲ. ಓಕೆ, ಇದು ಜೀರಿಗೆ ಮತ್ತು ಕಾಳು ಮೆಣಸು ನಾನು ಪುಡಿ ಮಾಡಿ ಪುಡಿ ಮಾಡಿ ತಂದದ್ದು. ಗುದ್ದಿ ಮಾಡಿದ್ದು. ಓಕೆ, ಜೀರಿಗೆ ಮತ್ತು ಕಾಳು ಮೆಣಸು. ಕಾಳು ಮೆಣಸು. ಓಕೆ, ಇದು ಸ್ವಲ್ಪ ಹಾಕಬೇಕು, ಒಳ್ಳೆದಾಗ್ತದೆ. ಜಾಸ್ತಿಯಾಗಿ ಈ ಪುನರ್ಪುಳಿಯಲ್ಲಿ ಜ್ಯೂಸೇ ಫೇಮಸ್ ಇರುವಂತದ್ದು ಅಲ್ವಾ? ಸೊ ಬಟ್ ಈ ತರ ಸಾರು ಕೂಡ ಮಾಡ್ಬೋದು, ಹಾಗಂದ್ರೆ ಹುಳಿ ಖಾರ ಆ ತರ ಬರುತ್ತೆ ಕಾಣ್ಬೇಕು. ಬಾಣಂತಿ ಅವರಿಗೆ ಕೂಡ ಸಾರು ಮಾಡಿ ಕೊಡ್ತಾರೆ ಇದ್ರಲ್ಲಿ. ಓಕೆ ಓಕೆ, ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು. ಓಕೆ, ಆಯ್ತು, ರೆಡಿ ಆಯ್ತು. ಆಫ್ ಮಾಡುವ. ಆಯ್ತಾ? ಆಫ್ ಮಾಡೋಲ್ಲ? ಎಸ್. ಇದು ಕೊಕ್ಕಂಬರಿ ಸಾರು ನೋಡಿ ಟೇಸ್ಟ್ ಮಾಡಿ. ಎಸ್, ಥ್ಯಾಂಕ್ ಯು. ಆಹಾ, ಎಲ್ಲ ಮಸಾಲ ಮತ್ತು ಈ ಪುನರ್ಪುಳಿ ಅಂತ ಏನು ಹೇಳ್ತೇವೆ ನಾವು, ಹಾಕಿ ಕೋಕಮ್ ಸಾರು ಅಂತ ಹೇಳಿದರು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ಅಂತ ನೀವು ನೋಡ್ಕೊಂಡು ಬನ್ನಿ. ಕೋಕಂ ರಸಂ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿ ಕೋಕಂ ಅಥವಾ ಪುನರ್ಪುಳಿಯ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಎಸ್ ಮೇಡಮ್, ಸೊ ನಾವು ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡುವಾಗಾದ್ರೆ ಅಲ್ವಾ? ಎಸ್. ಸೊ ಹಾಗಾದರೆ ಫಸ್ಟ್ ಇದೇ ಟೇಸ್ಟ್ ನೋಡುವಲ್ಲ. ಸೊ ಎಗ್ಗನ್ನು ಹೀಟ್ ಮಾಡಿ ಈ ಥರ ಮಾಡಿರೋದು. ಸೊ ನಾನು ಅದು ಆಗಲೇ ಕೇಳಿದೆ ಯಾಕೆ ಈ ಥರ ಮಾಡಿರೋದು ಅಂತ ಹೇಳಿ, ಅಂದರೆ ಬಾಯ್ಲ್ ಮಾಡಿಯೇ ಮಾಡ್ಬೋದು ಅಂತ ಹೇಳಿ. ಬಾಯ್ಲ್ ಮಾಡಿದಾಗ ಆಗ ಅದರಲ್ಲಿ ಆ ಯೆಲ್ಲೋ ಮತ್ತು ವೈಟ್ ಎರಡು ಬೇರೆ ಬೇರೆ ಆಗುತ್ತೆ. ಬಟ್ ಇದು ಒಂಥರ ಆಮ್ಲೆಟ್ ಅನ್ನೇ ಮಂಚೂರಿ ಮಾಡಿದಾಗಿದೆ ಅಲ್ವಾ? ಚೆನ್ನಾಗಿದೆ, ಹೊಸತು ಟೇಸ್ಟ್. ಮಂಚೂರಿಯಲ್ಲಿ ಸಮಥಿಂಗ್ ನ್ಯೂ ಟೇಸ್ಟ್ ಅಂತ ಹೇಳ್ಬೋದು. ಯೂಶಲಿ ಮಂಚೂರಿ ನಾವು ತಿನ್ನುವಾಗ ಯಾವ ಥರ ಇರುತ್ತೆ ಅದೇ ಥರ, ಬಟ್ ಒಂದು ಮಿಕ್ಸಿಂಗ್, ಅದು ವೈಟ್ ಆ್ಯಂಡ್ ಯೆಲ್ಲೋ ಎಲ್ಲೆರಡು ಮಿಕ್ಸ್ ಆದಂತಹ ಒಂದು ಟೇಸ್ಟ್ ಚೆನ್ನಾಗಿದೆ. ಸೊ ಇದು ಟೇಸ್ಟ್ ನೋಡುವ ಮೇಡಮ್, ತಗೊಳ್ಳಿ. ಸೊ ಕೋಕಮ್ ಅಂತ ಹೇಳಿದ್ರಿ ಅಲ್ವಾ? ಆಹಾ, ಚೆನ್ನಾಗಿದೆ. ಹುಳಿಯಾಗಿ ಖಾರ, ಅದು ಪುನರ್ಪುಳಿದು ಹುಳಿ ಇದೇ ಥರ ಬರುತ್ತೆ ಆ್ಯಕ್ಚುಲಿ ಅಲ್ವಾ? ಆ್ಯಂಡ್ ಖಾರದ ಜೊತೆ ಹುಳಿ ಚೆನ್ನಾಗಿ ಮಿಕ್ಸ್ ಆಗಿದೆ. ವೈಟ್ ರೈಸ್ ಜೊತೆಗೆ ಇದು ಹೇಳಿ ಮಾಡಿಸಿದ್ದು ಅಲ್ವಾ? ವೆರಿ ನೈಸ್, ಸೂಪರ್. ಎರಡು ರೆಸಿಪಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಸ್ವಲ್ಪ ಮಾಡುವ ಪ್ರಾಸೆಸ್ ಉದ್ದ ಇದ್ರು ಫಾಸ್ಟ್ ಆಗುತ್ತೆ, ಇದು ತುಂಬ ಫಾಸ್ಟ್ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸ್, ಸೊ ಅವರ ಕಡೆ ಒಂದು ಸಣ್ಣ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಹೆಲ್ದಿ ಫುಡ್, ಆರೋಗ್ಯಭರಿತವಾದಂಥ ಆಹಾರ ತಿನ್ನಬೇಕು. ಆ್ಯಂಡ್ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡಲ್ಲಿ ಸೂಪರ್ ಆದಂಥ 2 ರೆಸಿಪೀಸ್ಗಳು ಹೆಲ್ತಿಗೆ ಕೂಡ ಒಳ್ಳೆದಿತ್ತು, ಚೆನ್ನಾಗಿದೆ. ಆ್ಯಂಡ್ ಸೂಪರ್ ಆದಂಥ ರೆಸಿಪಿ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.